ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಉಬಾರ್ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡಪಾಯಿನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರ ನಿಮಿತ್ತ ಪೊಲೀಸರ ಲಾಠಿ ಚಾರ್ಜ್ ಪೊಲೀಸ್ ದೌರ್ಜನ್ಯಗೂ ಭಾರಿ ವಿರೋಧ ಮಲ್ಪ ಸುದ್ದಿ ಕೊಟ್ಟಡು ಪಿಎಫ್ಐ ಜಿಲ್ಲಾ ಸಮಿತಿ ಸಿದ್ದರಾಮಯ್ಯನ ನಾಲೈಗ್ ಲಂಗ್ ಲಗಾಮ್ ಸಂಸ್ಕಾರ ಇಜ್ಜಿ ಆರ್ ಶ್ಯಾಮಪ್ರಸಾದ್ ಮುಖರ್ಜಿಯರ್ನ ಬಗೆಟ್ ಬೂಕುವಾದಡ್ ಒಡಿಪು ಅಜ್ಜರ ಕಾಡಡ್ ಬಿಜೆಪಿ ಶಕ್ತಿ ಕೇಂದ್ರದ ಸಭೆಟ್ ಬಿಎಲ್ ಸಂತೋಷ್ ಕುಡ್ಲ ಕಂಕನಾಡಿ ಬ್ರಹ್ಮ ವೈದರ್ಕಳಾಗ ರೋಡಿಡ್ ಜಾರ್ದೆ ಸಂಕ್ರಾಂತಿಗ್ 3ನೇ ವರ್ಷದ ಮಡಸ್ಥಾನ ಸೇವೆ ಮೂಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಮುಕ್ಕೋಟಿ ದ್ವಾದಶಿ ಜಾರ್ದೆ ಸಂಕ್ರಾಂತಿದ ಆಚರಣೆ ಏರೆಗಾವಿಯ ಕಿರಿಕಿರಿ ಕುಡ್ಲಡ್ ರಾಮ್ ಶೆಟ್ಟಿ ನಿರ್ದೇಶನಡು ರೋಷನ್ ವೇಗಸ್ ತಯಾರು ಮಂತಿನ ಸಿನಿಮಾದ ಆಕ್ಷನ್ ಟೀಸರ್ ಬಿಡುಗಡೆ. ಇತ್ತ ವಾರ್ತೆದ ವಿವರ. ತಲ್ವಾರ್ದ ಪೆಟ್ಟು ಕೇಸಿಗೆ ಸಂಬಂಧಪಟ್ಟದ ಪೊಲೀಸರು ಬಂಧನ ಮಲ್ತಿನ ನಾಯಕರನ್ನು ಬುಡಿಯರ ಒತ್ತಾಯ ಮಲ್ತದ ಅಂಗಾರ ಉಬಾರ್ ಪೊಲೀಸ್ ಸ್ಟೇಷನ್ ಎದುರು ಪಿಎಫ್ಐ ಕಾರ್ಯಕರ್ತರ ನಡಪಾಯಿನ ಪ್ರತಿಭಟನೆ ಧರಣಿ ರಾತ್ರಿಗಾನಗ ಜೋರಾದಿತ್ತಂಡು ರಡ್ಡು ಕುಟ್ಟದಕ್ಲು ಕಲ್ಲು ದಕ್ಕದ ಲಡಾಯಿ ಮಲ್ತೊನ್ನಗ ಪೊಲೀಸರು ಲಾಠಿ ಚಾರ್ಜ್ ನಡಪಾದ ಪಾಕಜನಕು ಪೆಟ್ಟಾಯಿನ ಸಂಗತಿ நடத்துதுண்டு. ಉಬಾರ್ ಪರಗೇಟದ ಸುಬ್ರಹ್ಮಣ್ಯ ಗೇಟ್ದ ಕೈತಲ್ ತಲ್ವಾರಡು ಪೆಟ್ಟುಪಾಡಿನ ಕೇಸಿಗೆ ಸಂಬಂಧಪಟ್ಟದು ವಿಚಾರಣೆಗೆ ನಾಯಕರನ್ನು ಉಬಾರ್ ಪೊಲೀಸರು ಸ್ವಾಧೀನಗೂ ದೆತೊನ್ನೆಡ್ದವರ ಅಕ್ಲಿನ ತುರ್ತು ಬಿಡುಗಡೆ ಮಲ್ಪರೆ ಒತ್ತಾಯ ಮಲ್ತದ ಪಿಎಫ್ಐ ಕಾರ್ಯಕರ್ತರ ಪ್ರತಿಭಟನೆ ರಾತ್ರಿದ ಪುರ್ತು ಜೋರಾತಂಡು ಪೊಲೀಸರು ಲಾಠಿ ಚಾರ್ಜ್ ಮಲ್ತದೇರ ಕಾಂಡಿಡ್ದ ಬಯ್ಯ ಮುಟ್ಟಲ ಪ್ರತಿಭಟನೆ ಧರಣಿ ನಡಪಾದಿತ್ತದು ಇಂದತ ನಡುಟು ಬಯ್ಯಗ್ ಊರ್ದ ಪಳ್ಳಿಡ್ದು ಬಾಂಗ್ ಕೇಂಡಿಯಟ್ಟಿಗೆ ಜಾಗಿಡ್ ನಮಾಜ್ ಮಲ್ಪರೆ ಕಾರ್ಯಕರ್ತರು ತಯಾರು ನಡಪಾದಿರ ಕೊಲ್ಲಿರಪಾಡ್ನ ಟರ್ಪಾಲ್ಡೆ ನಮಾಜ್ ಮಲ್ಪರೆ ಪ್ರಯತ್ನ ಮಲ್ತದಿತ್ತದ ಇಂದಕ್ಕೆ ಊರು ದಕ್ಲು ಇರೋಧ ಮಲ್ತದೇರ ಆಂಡಲ ಜಾಗೆಟ್ ಲಕ್ಕಂದೆ ಧರಣಿ ದುಂಬರಿತದೇರ ಕತ್ತಲೆ ಆಂಡಲ ಧರಣಿ ದುಂಬರಿದಂಡ ಅಪಗ ಪೊಲೀಸರು ಮೈಕ್ ಕೊಡು ಬೊಬ್ಬೆ ಪಾಡ್ದು ಜನಕುಲು ಜಾಗೆ ಬಿಡ್ದು ಪೋಡೊಂದು ಸೂಚನೆ ಕೊಡ್ತೀರ ಆಂಡ ಕಾರ್ಯಕರ್ತರು ಪ್ರತಿಭಟನೆ ದುಂಬುಕೊನೋದು ಸ್ಥಿತಿಗತಿ ಬಿಗಿಯೊಂದು ಪೋತುಂಡು ಕೂಟದಕ್ಲಿನ ಗಿಡಪೆರೆ ಪೊಲೀಸರು ಲಾಟು ಕತ್ತಿದೇರ ಕಲ್ಲು ದಕ್ಕೊಂದು ಇತ್ತಿನಂಚನೆ ಪೊಲೀಸರು ಲಾಠಿ ಚಾರ್ಜ್ ಮಲ್ತೊಂದು ಗಿಡತ್ತಿದೇರ ಈ ಪೊರ್ತುಡು ಒಟ್ರಾಸಿ ಬಲತದ ಕತ್ತಲೆಡು ಕಲ್ಲು ಬುಡ್ದು ಮೇಕ್ ಪೆಟ್ಟಾತಂಡು ಪಾಕ ಜನಕ್ಕೆ ಕಲ್ಲು ಬುಡ್ದು ಪೆಟ್ಟಾತಂಡು ಪೊಲೀಸರೆಗ್ಲ ಕಲ್ಲು ಬುಡ್ದು ಪೆಟ್ಟಾತಂಡು ಉಬಾರ್ ಸ್ಟೇಷನ್ ಸುತ್ತಲ್ಡು ಸೆಕ್ಷನ್ 144 ಜಾರಿ ಮಲ್ದಂಡು ಜಾಗೆಗೆ ಹೆಚ್ಚಿಗೆ ಪೊಲೀಸರನ್ನು ಪಾಡ್ದಿರ ರಡ್ಡು ಕಡೆ ತಕ್ಕಲ ತುರ್ತು ಜಾಗೆ ಖಾಲಿ ಮಲ್ಪಡೊಂದು ಪೊಲೀಸರು ಪಾಕ ಸರ್ತಿಕೆ ಹೊಂದಿರ ಬಂಟ್ವಾಳ ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜಲ ಜಾಗೆಗೆ ಬತ್ತದ ಜನಕ್ಲೆನ್ ಪೋಯರೆ ಭಿನ್ನಾಯ್ತುಂದಿರ ಎಂಕ್ಲೆಗೆ ಲಾಠಿ ಪಿಸ್ತೂಲ್ ದಾಯ ಕೊಡ್ತಿರ ಈ ಪಿಸ್ತೂಲಿಗೂ ಕಮ್ಯುನಿಟಿ ಇಜ್ಜಿ ಮಾತೆಕ್ಲ ಒಂಜಿ ಮಿತಿ ಬೋಡು ಎಡ್ಡಿ ರೀತಿ ಡಿಲ್ಲಡೆ ಪೋಲೆಂದು ಬುದ್ಧಿ ಪಂತಿರ. ಬುಧವಾರ ಉಬಾರ್ದ ಸ್ಥಿತಿಗತಿ ಶಾಂತಿ ಸಮಾಧಾನಗೂ ಬರೊಂದುಂಡು 144 ಸೆಕ್ಷನ್ ಜಾರಿಡುಂಡು ಅಂಗಾರ ರಾತ್ರಿ ನಡೆತಿನ ಪ್ರತಿಭಟನೆ ಹಿಡ್ದು ಸ್ಟೇಷನ್ ಎದುರು ಉಂತಾದಿತ್ತಿನ ಬೈಕ್ ಪೊಲೀಸ್ ಜೀಪ್ಗೂ ನಷ್ಟ ಆದಿತ್ತದು ಸ್ಟೇಷನ್ ಎದುರು ಪ್ರತಿಭಟನೆ ನಡಪಾಯಿನಕ್ಲ ಜೋಡದ ರಾಶಿ ಪುಡ್ದುಂಡು ಜಾಗಿಡ್ ಬಾರಿ ಪೊಲೀಸ್ ಬಂದೋಬಸ್ತ್ ಮಲ್ತದೇರ. ಉಬಾರ್ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ಧರಣಿ ನಡಪಾಯಿನಕ್ಲ ಮಿತ್ ಅಂಗಾರ ರಾತ್ರಿ ಪೊಲೀಸರು ಲಾಠಿ ಚಾರ್ಜ್ ನಡಪಾಯಿನೇಕ್ ಎದುರಾದ ಬುಧವಾರ ಕುಡ್ಲಡ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಿಎಫ್ಐದ ನಿಲೆಟ್ ಪ್ರತಿಭಟನೆ ಮಲ್ತಿರ. ಉಬಾರ್ ನಡತಿನ ಪೊಲೀಸ್ ಲಾಠಿ ಚಾರ್ಜ್ಗೆ ಎದುರಾದ ಬುಧವಾರ ಕುಡ್ಲದ ಕ್ಲಾಕ್ ಟವರ್ ದಲ್ಪ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಿಎಫ್ಐ ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತಂಡು ಪ್ರತಿಭಟನೆಡು ಪೊಲೀಸ್ ಇಲಾಖೆಗೆ ಎದುರಾದ ಘೋಷಣೆ ಪಾಡಿಯರು.
ಸಿಎಫ್ಐ ರಾಜ್ಯ ಸಮಿತಿ ಸದಸ್ಯರು ಸಿರಾಜ್ ಪ್ರತಿಭಟನೆ ಪಾತಿರ್ದು ಪೊಲೀಸ್ ಇಲಾಖೆದ ಲಾಠಿ ಪಿಸ್ತೂಲುಗು ಪೋಡಿಪ್ಪುನ ಸಮುದಾಯ ಒಂದತ್ತು ಬದಲಾದ ಒಂದು ದೇಶದ ಸ್ವತಂತ್ರಗಾದ ಪೊರಂಬಾಟಡು ದುಂಬೊಂದಿನ ಟಿಪ್ಪು ಸಂತಾನ ಆದುಂಡೊಂದು ಪಂಡೆರು ಉಪ್ಪಿನಂಗಡಿಡು ಶಾಂತಿಡು ಪ್ರತಿಭಟನೆ ನಡತೊಂದಿತ್ತಂಡು ಆಂಡ ಪೊಲೀಸ್ ಇಲಾಖೆ ಹೊರಡ್ದೊರನೆ ಲಾಠಿ ಚಾರ್ಜ್ ಮಲ್ತದು ಜಿಲ್ಲೆದ ಶಾಂತಿ ಕಲಂಕಾಯ ತೂತುಂಡು ಪೊಲೀಸ್ ಅಧಿಕಾರುಲು ಸಂಘ ಪರಿವಾರದ ಏಜೆಂಟರ್ ನಂಚ ವರ್ತನೆ ತೋಜಾವಂದಲ್ಲಿರಂದು ಸಂಘಟನೆದ ನಾಯಕೆ ಸರ್ಫುದ್ದೀನ್ ದೋರಿಯರು ಈ ಬಗೆಟ್ ಜಿಲ್ಲಾ ಎಸ್ಪಿ ಸರಿಯಾಯಿನ ಕ್ರಮದ ತೊನಂದೆ ಪೋಂಡ ಎಸ್ಪಿ ಆಫೀಸ್ ಎದುರುಡ್ಲ ಚಳುವಳಿ ನಡಪಾವಂದು ಜಾಗ್ರತೆ ಪಂಡಿರು ಮುಲ್ಪ ಬಜಿ ಓಟುಡು ಮಾತ್ರ ಬಿಜೆಪಿಗೆ ಜಯ ಬೋಡಾತಂಡು ಐಕ್ ಈ ರೀತಿದ ಬೊಡ್ಚಾಂದ ಸಂಘತಿಲೆಡು ಜಿಲ್ಲೆಡು ಶಾಂತಿ ಕಲಂಕಾದ ಓಟು ದೆಪ್ಪುನ ಕೆಲಸಗು ಸಂಘದಕ್ಕಲು ದುಂಬು ಪೇದರಂದು ಪ್ರತಿಭಟನೆಡು ದೂರಿಯರು. ನಾವು ಮರೆತಿಲ್ಲ, ಮಂಗಳೂರಿನ ಗೋಲಿಬಾರನ್ನು ನಾವು ಮರೆತಿಲ್ಲ. ಇದೇ ಡಿಸೆಂಬರ್ 19ಕ್ಕೆ 2 ವರ್ಷಗಳು ಪೂರೈಕೆ ಆಗುತ್ತದೆ. ಇನ್ನೇನು 2 ವರ್ಷಗಳು ಪೂರ್ತಿ ಆಗಲಿಲ್ಲ. ಆಗಲೇ ಇಲ್ಲಿನ ಸಂಘಿ ಪೊಲೀಸರು ನಿರ್ದಿಷ್ಟವಾದಂತಹ ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡು ಗೋಲಿಬಾರ್ ಮಾಡುವಂಥದ್ದು, ಅದೇ ರೀತಿ ಅವರ ಮೇಲೆ ಹೆಚ್ಚಿನ ದಾಳಿಯನ್ನು ಮಾಡುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ನೀವು ಒಮ್ಮೆ ಹೈಲ್ಯಾಂಡ್ ಆಸ್ಪತ್ರೆಗೆ ಹೋಗಿ ನೋಡಿ, ಇಲ್ಲಿನ ಪೊಲೀಸರು ನಿಮ್ಮ ಒಂದು ಲಾಠಿ, ನಿಮ್ಮ ಒಂದು ಬಂದೂಕಿನಿಂದ ಎಷ್ಟು ಅಮಾಯಕರು ಅಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಮಲಗಿದ್ದಾರೆ ಅಂತ. ನಿಮಗೆ ಆ ಲಾಠಿಯನ್ನು ಕೊಟ್ಟಿರುವಂಥದ್ದು ಇದ್ದವರ ಮೇಲೆ ಹೊಡೆದು ಅವರ ಜೀವಹಾನಿ ಮಾಡಲಿಕ್ಕಲ್ಲ. ಅಲ್ಲಿ ನಿನ್ನೆ ಮಸೀದಿಯಲ್ಲಿ ಅವರು ನಮಾಜ್ ಮಾಡಲಿಕ್ಕೆ ಹೋಗ್ತಾರೆ. ಆ ನಮಾಜ್ ಮಾಡಿ ಅವರು ಹಿಂದೆ ಬರುವಾಗ ಮಸೀದಿಯ ಹೊರಗಡೆ ಇದ್ದವರಿಗೆ ಮನಸ್ಸು ಬಂದಂತೆ ಲಾಠಿ ಮಾಡಲು. ಇದೇನು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉತ್ತರ ಪ್ರದೇಶವ? ನಾನು ಇಲ್ಲಿನ ಉಪ್ಪಿನಂಗಡಿಯ ಪೊಲೀಸರಿಗೆ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಯಾಕೆ ನೀವು ಅಲ್ಲಿ ಉಪ್ಪಿನಂಗಡಿಯಲ್ಲಿ ಲಾಠಿಯನ್ನು ಮಾಡಿದ್ದು? ನೀವು ಅಲ್ಲಿ ಭಾರತದಲ್ಲಿ ಇಂಥ ಒಂದು ಪ್ರತಿಭಟನೆ ಫಸ್ಟ್ ಟೈಮ್ ನಡೆದಿರೋದಾ? ಅಲ್ಲಿ ಅವರು ಬಹಳ ಶಾಂತಿಯುತವಾಗಿ, ಅದರಲ್ಲೂ ಕೂಡ ಅಲ್ಲಿ ಧರಣಿ ಕೂತ್ಕೊಳ್ತಾರೆ, ಪೊಲೀಸ್ ಠಾಣೆಯ ಮುಂದೆ ಧರಣಿ ಕೂತ್ಕೊಳ್ತಾರೆ. ಈ ಹೋರಾಟಗಾರರನ್ನು ಇವರು ಅವರ ಆ ಒಂದು ಬಂದೂಕಿನಿಂದ ಎದುರಿಸಬಹುದೆಂದು ಭಾವಿಸಿದರೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಪುನಃ ನಾನು ನೆನಪಿಸುತ್ತಿದ್ದೇನೆ. Students and peaceful protesters are safe in Karnataka. Let me remind you, your uniform is not a license for assaultation or murder. In every injustice, our uniform is present supporting the injustice. As we know that yesterday's peaceful protest, many people have been injured. A religious scholar, religious imam has been beaten brutally, which is highly condemnable. I would tell that this is the wicked, evil, fascist agenda of yesterday, which is highly condemnable. Campus Friend has always stood against injustice and always stood for truth. If this brutality aggression continues, then we students will go in a highly, immensely, massively protest against it. ತಮಿಳುನಾಡದ ಕಟ್ಟೀರಡು ಭಾರತೀಯ ವಾಯುಸೇನೆದ ಹೆಲಿಕಾಪ್ಟರ್ ಪೊತ್ತುದು ಬದುಕುದುವರಿದಿತ್ತಿನ ಒರಿಯೆ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಬುಧಾರ ಕಾಂಡೆ ತೀರಿಯರು. ಅರನ ಶರೀರ 108 ಭಾಗ ಪೊತ್ತುದು ಒಂಜಿವಾರ ಆಸ್ಪತ್ರೆಡಿತ್ತರು. ತಮಿಳುನಾಡು ಕಟ್ಟೀರಡು ಭಾರತೀಯ ವಾಯುಸೇನೆದ ಹೆಲಿಕಾಪ್ಟರ್ ಮಗರ್ದು ಐಟಿತ್ತಿನ 14 ಜನ ಅಧಿಕಾರುಲು ಬೊಕ್ಕ ಕರ್ತವ್ಯದಕ್ಲೆಡು 13 ಜನ ತೀರ್ದು ಒರಿಯೆ ಬದುಕದಿತ್ತರು. ಆರು ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ 108 ಭಾಗ ಪೊತ್ತುದಿತ್ತಿನಾರೆನ ಬದುಕಾಯರೆ ಆಸ್ಪತ್ರೆಡು ಒಂಜಿವಾರ ಪುಣೆಂಡಲ ಒರಿಪಾಯರೆ ಸಾಧ್ಯ ಆತಜಿ. ವರುಣ್ ಸಿಂಗ್ ಬುಧವಾರ ಕಂಡು ತೀರಿಯರು. ಭಾರತೀಯ ವಾಯುಪಟ್ಲಂ ಅಧಿಕೃತ ಟ್ವಿಟ್ಟರ್ಡನೇನು ಗೊತ್ತು ಮಂತದನು. ತಮಿಳುನಾಡದ ವೆಲ್ಲಿಂಗ್ಟನ್ ಮಿಲಿಟರಿ ಆಸ್ಪತ್ರೆಡ್ದು ಸಿಂಗರೇನು ಹೆಚ್ಚಿಗೆ ಮರ್ದಗಾದ ಬೆಂಗಳೂರು ಕಮಾಂಡೋ ಆಸ್ಪತ್ರೆಗೆ ಸೇರ್ಸಾದಿತ್ತಂಡು. ಹೆಲಿಕಾಪ್ಟರ್ ಪೊತ್ತುದು ದೇಶದ ಮೂಜಿ ಸೇನೆಲನ ನಾಯಕಿ ಜನರಲ್ ಬಿಪಿನ್ ರಾವತ್ ಬೊಕ್ಕ ಅರೆನ ಬುಡಿದಿ ಮೊದಲಿಕಲ ಕರೆದು ಪೋತೇರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಾಲಾಯಿಗೆ ಲಂಗ್ ಲಗಾಂಬೊಕ ಸಂಸ್ಕಾರದಂತೆ ಬಿಜೆಪಿಡ್ದು ದೇಶಗಾದ ಏರು ಬಲಿದಾನ ಮಲ್ದಿರಂದು ಕೇನ್ವೇರು. ಆರು ಶ್ಯಾಮ್ ಪ್ರಸಾದ್ ಮುಖರ್ಜಿಯರ್ನ ಬಗೆಟ್ ಬೋಕು ಓದಡಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯಂತರ BL ಸಂತೋಷ್ ಪಂತೆರು. ಒಡಿಪು ಅಜ್ಜರ ಕಡ್ದ ಪ್ರಭವನಡು ಆರು ಬಿಜೆಪಿ ಶಕ್ತಿ ಕೇಂದ್ರದ ಸಭೆಟ್ ಪಾತಿರಿಯರು.
ಒಡಿಪು ಅಜ್ಜರಕಾಡು ಪುರಭವನುಡು ಬಿಜೆಪಿ ಜಿಲ್ಲಾ ಮಟ್ಟದ ಶಕ್ತಿ ಕೇಂದ್ರದ ಸಭೆ ಬುಧವಾರ ನಡೆತಂಡು ಸಭೆಟ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯಂತರ ಬಿಎಲ್ ಸಂತೋಷ್ ಪಾತಿರ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಾಲೈಗ್ ಲಂಗ್ ಲಗಾಮ್ ಇಜ್ಜಿ ಸಂಸ್ಕಾರಲ ಇಜ್ಜಿ ದೇಶಗಾದ ಬಿಜೆಪಿಡು ಏರು ಬಲಿದಾನ ಮಲ್ತದಿರಂದು ಆರ್ಕೆನ್ವೇರ್ ಈ ಸಾಲಿಡ್ ಬರ್ಪುನ ಸುರುತ ಪುದರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಿದ್ದರಾಮಯ್ಯನ ನಾಲೈಗ್ ಲಂಗ್ ಲಗಾಮ್ ಸಂಸ್ಕಾರ ಈ ಮೂಜಲ ಇಜ್ಜಂದೆ ಈ ಪ್ರಶ್ನೆಲನಾರು ಸಾದಿ ಬೀದಿಡುಕಿ ಏನೊಂದಿಲ್ಲರು ಇಲ್ಲಡ್ಕುಲೊಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಏರೊಂದು ಅರಿನ ಬಗೆಟ್ ಬೂಕು ಓದಡ ಅಪಗ ಅರಿನ ಮಾತಾ ಪ್ರಶ್ನೆಲೆಗೆ ಉತ್ತರ ತಿಕ್ಕೊಂಡೊಂದು ಬಿಎಲ್ ಸಂತೋಷ್ ಏವರಡು ಪಾತಿರಿಯರು ನೀವು ಇಂಥದಕ್ಕೆಲ್ಲ ಉತ್ತರ ಕೊಡಬೇಕಾ ನೀವು ಅಂತ ಯೋಚನೆ ಮಾಡಿ ಅಂತಂದ್ರೆ ಸಾಮರ್ಥ್ಯ ಇರಬೇಕು ಅಂತ ಹೇಳಿದ್ರೆ ಬದುಕಿಗೆ ಬೆಂಕಿ ಬಿಟ್ಟು ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಹಾರಾಡುವಂತ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡಬೇಕಂತ ಯೋಚನೆ ಮಾಡಬೇಕಾ ನೀವು ಅಥವಾ ಸಾಮರ್ಥ್ಯ ಬದುಕನ್ನ ಪ್ರತಿ ಯುವಕನ ಮನಸ್ಸಿಗೆ ಮತ್ತು ಜೀವನಕ್ಕೆ ತಲುಪಿಸ್ಬೇಕಂತ ಕೇಳಿದ್ರೆ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೇನೆ ಸಾಮರ್ಥ್ಯ ಬದುಕನ್ನ ಪ್ರತಿ ಯುವಕನ ಜೀವನಕ್ಕೆ ಮತ್ತು ಮನಸ್ಸಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಆಗಲೇ ಕೂತಿದ್ದಾರೆ, ಮುಂದೆ ದೊಡ್ಡ ಸುದ್ದಿಗೆ ಹೋಗ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ. ನಾವೇ ಇವತ್ತು ಜನ ನಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ನಮ್ಮನ್ನು ಸ್ವೀಕಾರ. ಕುಡ್ಲ ಮೂಲದ ಗ್ಯಾಂಗ್ಸ್ಟರ್ ತಾನೆಡ್ 23 ಕೇಸ್ ಉಪ್ಪುನ ಸುರೇಶ್ ಪೂಜಾರಿನ ಅಂಗಾರ ರಾತ್ರೆ ಭಾರತಗೂ ಲೆತ್ತೊಂದು ಬೈದಂಡು 17 ವರ್ಷ ತರೆ ತಪ್ಪಾದಿನ ಸುರೇಶ್ ಪೂಜಾರಿನ ಅಕ್ಟೋಬರ್ ಫಿಲಿಪೈನ್ಸ್ ಪತದಿತ್ತದು ಭಾರತಗೂ ಗಡಿಪಾರ್ ಮಲ್ತದೇರು. ಕುಡ್ಲ ಮೂಲದ ಗ್ಯಾಂಗ್ಸ್ಟರ್ ಬೊಕ್ಕ ಬೇತೆ ಬೇತೆ ಕೇಸುಪ್ಪುನ ಸುರೇಶ್ ಪೂಜಾರಿನ ಅಂಗಾರ ರಾತ್ರೆ ಭಾರತಗೂ ಲೆತ್ತೊಂದು ಬೈದಡ ಆಯನ ಫಿಲಿಪೈನ್ಸ್ ಭಾರತಗೂ ಗಡಿಪಾರ್ ಮಲ್ತದನಂದು ಹಿರಿಯ ಪೊಲೀಸ್ ಅಧಿಕಾರಿ ಬುಧವಾರ ತೆರಿಪಾದಿರು. ಡೆಲ್ಲಿದ ವಿಮಾನವಂತನ ತಾನೋಡು ಸುರೇಶ್ ಪೂಜಾರಿ ಜತ್ತಿನೆಡ್ ಬೊಕ್ಕ ಐಬಿ ಬೊಕ್ಕ ಸಿಬಿಐ ಅಧಿಕಾರುಲು ಸ್ವಾಧೀನಗೂ ದೆತ್ತೊಂದೆರು. ವಿಚಾರಣೆ ನಡಪಾಯಿ ಬೊಕ್ಕ ಆಯನ ಬೊಂಬಾಯಿ ಪೊಲೀಸರಿಗೆ ಕೊರ್ಪಣೊಂದು ಅಧಿಕಾರುಲು ಮಾಹಿತಿ ಕೊಡ್ತಿರು. ಸುರೇಶ್ ಪೂಜಾರಿನ ಕಸ್ಟಡಿಗೆ ದೆತ್ತೊನೆಯರೆ ಇತ್ತನೆ ಬೊಂಬಾಯಿ ಅಪರಾಧ ಎಗ್ಗೆದ ಕೂಟ ಒಂಜಿ ಡೆಲ್ಲಿಗೆ ಪೋತುಂಡು. ಬೊಂಬಾಯಿ ಬೊಕ್ಕ ಥಾಣೆ ಪೊಲೀಸರು 2017 ಬೊಕ್ಕ 18 ಮೇಟ್ ಸುರೇಶ್ ಪೂಜಾರಿ ಮಿತ್ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಲ್ದಿತ್ತರು. 17 ವರ್ಷ ತರೆ ತಪ್ಪಾದಿನ ಪೂಜಾರಿನ ಅಕ್ಟೋಬರ್ ಫಿಲಿಪೈನ್ಸ್ ಪತ್ತದೇರು. ತಾಣೆಡ್ 23 ಕೇಸ್ ಉಪ್ಪುನ ಸುರೇಶ್ ಪೂಜಾರಿ ಗ್ಯಾಂಗ್ಸ್ಟರ್ ರವಿ ಪೂಜಾರಿನ ಮುಟ್ಟದ ಸಂಬಂಧದ ಯಾದುಲ್ಲೆ 2007 ರವಿ ಪೂಜಾರಿ ದೂರ ಹೋದು ಬಿದಾಯಿ ದೇಶಗೂ ಪದರಾಡದಿತ್ತೆ. ಇತ್ತ ಹೆಚ್ಚಿಗೆ ವಿಚಾರಣೆಗೆ ಬೊಂಬಾಯಿ ಪೊಲೀಸರಿಗೆ ಕೊಡ್ತುಂಡು. ಉಬಾರ್ ಪೊಲೀಸ್ ಸ್ಟೇಷನ್ದ ಎದುರು ಪ್ರತಿಭಟನೆ ನಡಪಾಯಿನ ಪಿಎಫ್ಐ ಕಾರ್ಯಕರ್ತೆರ್ನ ಮಿತ್ ಲಾಠಿ ಚಾರ್ಜ್ ನಡಪಾಯಿನ ಪೊಲೀಸರ್ನ ದೌರ್ಜನ್ಯಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಭಾರೀ ವಿರೋಧ ಮಲ್ತದಂಡು ಆ ಬಗೆಟ್ ಬುಧವಾರ ಕುಡ್ಲಡ್ ಸುದ್ದಿಕೂಟ ನಡಪಾದಿತ್ಯರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ದಕ್ಲು ಬುಧವಾರ ಕುಡ್ಲಡ್ ಸುದ್ದಿಕೂಟ ನಡಪಾದ ಸಂಘಟನೆದ ನಾಯಕರನ್ನು ಬಿಡುಗಡೆ ಮಲ್ಪರೆ ಒತ್ತಾಯ ಮಲ್ತದು ಉಬಾರು ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ಮಲ್ತಿನ ಕಾರ್ಯಕರ್ತರ ಮಿತ್ ಲಾಠಿ ಚಾರ್ಜ್ ನಡಪಾಯಿನ ಪೊಲೀಸರ್ನ ಕ್ರಮಕ್ಕೂ ಭಾರಿ ವಿರೋಧ ತೋಜೈರು. ಸಮಿತಿ ಪದಾಧಿಕಾರುಲು ಪಾತಿರ್ದು ನಡೀರ್ಲು ಕಾರ್ಯಾಚರಣೆ ನಡಪಾಯಿನ ಪೊಲೀಸರು ಮೂವರಿನ ಅಕ್ರಮವಾದ ಬಂಧನ ಮಲ್ದಿರು. ಬಂಧನದ ಪೊರ್ತುಡು ಒವ್ವೆ ಸೂಚನೆ ಕೊಡ್ತು ಜಾಂಡ್ ವಾ ಕಾರಣಗೂ ಬಂಧನ ಮಲ್ತೊಂದುಲ್ಲೆರೆಂದು ಮಾಹಿತಿ ಕೊಡ್ತುಜರು. ಬಂಧನೋಗಿ ಇರೋದು ತೋಜಾದ ಸ್ಟೇಷನ್ ಎದುರು ಪ್ರತಿಭಟನೆ ಮಲ್ಪನಾಗ ಊರುದ ಕೇಸ್ ಒಂಜೇಕ್ ಸಂಬಂಧ ವಿಚಾರಣೆಗೆ ಲೆತ್ತೊಂದು ಬೈದ ಅಂದು ಪೊಲೀಸರು ಪಂತಿರು. ಆಂಡ ಅಕ್ಲಿನ ಸ್ವಾಧೀನಗುದೆತ್ತೊಂದು ವಿಚಾರಣೆ ಮಲ್ಪರೆ ಪೊಲೀಸರಡ ಒಂಜಿ ಚೂರ್ಲ ಆಧಾರ ಇಜ್ಜಾಂಡ್ ಪಾಪದ ನಾಯಕರನ್ನು ಬಿಡೋಡೊಂದು ಪ್ರತಿಭಟನೆಡು ಒತ್ತಾಯ ಮಲ್ಪನಾಗ ಪಾಪದ ಕಾರ್ಯಕರ್ತರ ಮಿತ್ ದೌರ್ಜನ್ಯ ನಡಪಾದರೆಂದು ದೂರಿಯರು. ಒವ್ವೆ ಬುಡ್ಚಾಂದಿ ಸಂಗತಿ ನಡತಂಡ ಸರಿಯಾಯಿನ ತನಿಖೆ ನಡಪಾದು ತಪ್ಪು ಮಲ್ತಿನಕ್ಲನ ಬಂಧನ ಮಲ್ಪನವು ಪೊಲೀಸರ್ನ ಕರ್ತವ್ಯ. ಆಂಡ ಪೊಲೀಸರು ಸೋತಿನ ಬಗೆಟ್ ಮುಚ್ಚಿದ ಪಾಡಿಯರೆ ಬೊಕ್ಕ ಏರೇನ ರಾಜಕೀಯ ಒತ್ತಡಗು ಬಗ್ಗದ ಪೊಲೀಸರು ಪಾಪದಕ್ಲ ಮಿತ್ ಪೊಕ್ಕಡೆ ಕೇಸು ಪಾಡ್ದು ತಿಕ್ಕಲ್ಪದ ಪಾಡ್ನವು ಬಾರಿ ಪೋಡಿಗೆದ ಸಂಗತಿ ಎಂದು ಪಿಎಫ್ಐ ನಾಯಕರು ಪಂಡಿರು. ಈ ಒಂದು ಘಟನೆಗೂ ಅಲ್ಲಿ ಬಂಧಿಸಲ್ಪಟ್ಟ ಸ್ಥಳೀಯ ನಾಯಕರಿಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅನ್ನೋದನ್ನ ಅಲ್ಲಿನ ಪೊಲೀಸ್ ಅಧಿಕಾರಿಗಳೇ ನಮ್ಮದಿಗೆ ಹೇಳಿದ್ದಾರೆ. ಆದ್ರೆ ಆರೋಪಿಗಳು ಸಿಗ್ಲಿಲ್ಲ ಅಂತ ಹೇಳಿಕೊಂಡು ಅದರ ಬದಲಾಗಿ ಇವರನ್ನ ಬಿಡಬೇಕಾದ್ರೆ ಅವರನ್ನ ಕರ್ಕೊಂಡು ಬರಬೇಕು ಎನ್ನುವಂಥದ್ದು ಇದು ಎಲ್ಲಿಯ ನ್ಯಾಯ? ಸಂವಿಧಾನದಲ್ಲಿ ಒಬ್ಬ ನಿರಪರಾಧಿಗೆ 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎನ್ನುವಂತಹ ಒಂದು ಬಹಳ ಮುಖ್ಯವಾದ ಒಂದು ವಿಚಾರ ಇದೆ. ಇಲ್ಲಿ
ತಪ್ಪೇ ಮಾಡಲಿಲ್ಲ ಅಂತ ಹೇಳಿಕೊಂಡು ಪೊಲೀಸ್ ಇಲಾಖೆಗೆ ಗೊತ್ತಿದ್ದು ಕೂಡ ಆರೋಪ ಇರುವವರನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ನಾವೇನು ಪೊಲೀಸರ? ಇಲ್ಲಿ 144 ಸೆಕ್ಷನ್ ಅನ್ನು ಹಾಕಿದ್ರು, ತರಾತುರಿಯಲ್ಲಿ 144 ಸೆಕ್ಷನ್ ಅನ್ನು ಹಾಕಿದ್ರು. 5-10 ನಿಮಿಷಗಳ ಅವಧಿಯಲ್ಲಿ ಘೋಷಣೆಯನ್ನು ಮಾಡ್ತಾರೆ, ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ. ಅಂದ್ರೆ ಒಂದು ಸೆಕ್ಷನ್ ಹಾಕಿದ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾದ್ರೆ, ಆ ಗುಂಪನ್ನು ಚದುರಿಸಬೇಕಾದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಅಥವಾ ಅವರ ಕಾಲುಗಳಿಗೆ ಲಾಠಿಯಿಂದ ಬಡಿದು ಓಡಿಸುವಂತಹ ಒಂದು ಚದುರಿಸುವಂತಹ ಪ್ರಯತ್ನ ಮಾಡಬೇಕು. ಆದರೆ ಪ್ರತಿಭಟನಾ ನಿರತರು ಅಲ್ಲಿ ಕೂತ್ಕೊಂಡಿದ್ದಾರೆ, ಅವರ ತಲೆಗಳನ್ನ ಗುರಿಪಡಿಸಿಕೊಂಡು ಲಾಠಿಯಲ್ಲಿ ಬಡಿತಾ ಇದ್ದಾರೆ. ವಿಡಿಯೋಗಳು ಕಾಣಬಾರದು ಅಂತ ಹೇಳಿಕೊಂಡು ಸ್ಥಳೀಯ ಎಲ್ಲ ಸ್ಟ್ರೀಟ್ ಲೈಟ್ ಗಳನ್ನ ಬಂದ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಯಾರ ಆದೇಶವನ್ನ ಪಾಲನೆ ಮಾಡ್ತಾ ಇದೆ? ಮೇಲಾಧಿಕಾರಿಗಳು ನೀವು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿಕೊಂಡು ಡಿಸ್ಪಸ್ ಮಾಡೋಕೆ ಹೇಳಿದ್ರೆ ಇವರು ಕೆಲವರನ್ನ ಟಾರ್ಗೆಟ್ ಮಾಡಿ ಅವರ ತಲೆಗಳಿಗೆ ಬಡಿಯುವಂತ ಉದ್ದೇಶ ಏನು? ಇಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ನಮಗೆ ಮೂಡುವಂತಹ ಸಂಶಯ ಏನಂತ ಹೇಳಿದ್ರೆ, ನಿಮ್ಮ ಬಲ ಪ್ರಯೋಗಗಳೆಲ್ಲವೂ ಕೂಡ ಮುಸ್ಲಿಂ ಯುವಕರ ತಲೆಗಳಿಗೆ ಮಾತ್ರ ಯಾಕೆ ಸೀಮಿತ ಆಗುತ್ತೆ? ಇಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂಘ ಪರಿವಾರದ ಆಜ್ಞೆಯನ್ನ ಪಾಲಿಸ್ತಾ ಇದ್ದಾರೆ. ಡಿವೈಎಸ್ಪಿ ಒಟ್ಟಿಗೆ ಮಾತಾಡಬೇಕಾದ್ರೆ, ಎಸ್ಪಿ ಒಟ್ಟಿಗೆ ಮಾತಾಡಬೇಕಾದ್ರೆ ಲೋಕಲ್ ಕೆಲವು ಇನ್ಸ್ಪೆಕ್ಟರ್ SIಗಳು ಬಂದು ಅವರನ್ನೇ ಮೀರಿಸುವ ರೀತಿಯಲ್ಲಿ ಗದ್ಗರಿಸುವಂತಹ, ಧ್ವನಿಯನ್ನು ಅಡಗಿಸುವಂತಹ ಪ್ರಯತ್ನವನ್ನು ಮಾಡುದು. ಪಾಪ್ಯುಲರ್ ಫ್ರಂಟ್ ರಾಜ್ಯ ಕಾರ್ಯಂತರ AK ಅಶ್ರಫ್, ಜಿಲ್ಲಾ ಕುರ್ಕಾರ್ಯರು ಇಜಾಜ್ ಅಹಮದ್, ಖಾದರ್ ಕುಳೈಬಕ, ಜಾಬಿರ್ ಅರಿಯಡ್ಕ ಸುದ್ದಿ ಕುಟುಡಿತ್ತರು. ಕುಡ್ಲ ಕಂಕನಾಡಿದ ಬ್ರಹ್ಮ ವೈದರ್ ಕಳಗರೋಡಿಡ್ ಡಿಸೆಂಬರ್ 15 ಶನಿವಾರ ಕಾಂಡ ಕೊಡಿಯೇರ್ದು ವರ್ಷಾವಧಿ ಜಾತ್ರೆ ಶುರುವಾಪುಂಡು. ಬುಧವಾರ ಜಾರ್ದೆ ತಿಂಗಳು ಅಕೇರಿ ಆಪುನ ಸಂಕ್ರಾಂತಿಗೆ ಭಕ್ತರಿಡ್ದು ಗರೋಡಿಡ್ ಮಡಸ್ಥಾನ ಸೇವೆ ನಡೆತಂಡು. ಕುಡ್ಲದ ಕಂಕನಾಡಿ ಬ್ರಹ್ಮ ವೈದರ್ ಕಳಗರೋಡಿಡ್ ವರ್ಷಾದಿ ಜಾತ್ರೆಗೆ ಸಜ್ಜವೊಂದುಂಡು. ಜಾರ್ದೆ ತಿಂಗಳು ಮುಗಿಯೊಂದುಪ್ಪನ ಬುಧವಾರ ಸಂಕ್ರಾಂತಿ ದಾನಿ ಗರೋಡಿಡ್ 3ನೇ ವರ್ಷದ ಮಡಸ್ಥಾನ ಸೇವೆ ನಡೆತಂಡು. ಕಾಂಡೆ 6 ಗಂಟೆಗೆ ಶುರುವಾಯಿನ ಮಡಸ್ಥಾನ ಸೇವೆಡ್ ಪಾಕಜನ ಭಕ್ತರು ಪಾಲ್ದಿತ್ತೊಂದು ಪರಕ್ಕೆ ಸಂದಾಯಿತ ಮಲ್ತೇರು. ಮಧ್ಯಾಹ್ನ ಮಾಪೂಜಿಡ್ದು ಬೊಕ್ಕ ಮಾತರಿಗಳ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಕಂಕನಾಡಿ ಗರೋಡಿ ತುಳುನಾಡಡೆ ಐಸ್ರದ ಗರಡಿಂದು ಪುದರ್ ಪಡೆದಿತ್ತದು. ಡಿಸೆಂಬರ್ 15 ಶನಿವಾರ ಕಾಂಡೆ 7 ಗಂಟೆಗೆ ಕೊಡಿಯೆಡ್ದು ಜಾತ್ರೆ ಶುರುವಾಪುಂಡು. ಐತರ ರಾತ್ರಿ ವಿಷ್ಣುಮೂರ್ತಿ ನೇಮ, ಸೋಮವಾರ ರಾತ್ರಿ ಕೊಡಮಂದಾಯ ನೇಮ, ಅಂಗಾರ ರಾತ್ರಿ ದೇಯಿ ವೈದ್ಯದಿ ಸೇರ್ದು ವೈದ್ಯರ್ಲೆ ನೇಮ, ಬುಧವಾರ ರಾತ್ರಿ ಮಾಯಾಂದಲ್ ನೇಮ ಅದು ಜಾತ್ರೆದ ಕೊಡಿಜಾಪಿರು. ओम श्री भगवतो ब्रह्मचार्य दक्षिणाधिपति शरीरं वेदनाधिपति व्याधि ಸರಿ ಮುಲ್ಕಿದ ಶ್ರೀ ವೆಂಕಟರಮಣ ದೇವಸ್ಥಾನದ ಬುಧವಾರ ಜಾರ್ತಿ ಸಂಕ್ರಾಂತಿ ಲೆಕ್ಕೊಡು ದೇವರನ ಬೇಂಟೆ ಸವಾರಿ ಉಚ್ಚಯದ ಪಲ್ಲಂಕಿ ಮೆರವಣಿಗೆ ನಡಪಾಯರು. ಶಾಂಭವಿ ಸುದೆ ಬರಿಟ್ಟು ದೇವರನ ಜಳಕ ನಡತಂಡು. ಮುಲ್ಕಿದ ಶ್ರೀ ವೆಂಕಟರಮಣ ದೇವಸ್ಥಾನದ ಮುಕ್ಕೋಟಿ ದ್ವಾದಶಿ ಧನು ಸಂಕ್ರಮಣ ಲೆಕ್ಕೊಡು ಬೇತೆ ಬೇತೆ ಪೂಜಾ ಕಾರ್ಯಕ್ರಮಲು ಬುಧವಾರ ಗೌಜಿ ನಡತಂಡು. ಪುಲ್ಯಕಾಂಡೆ ದೇವರನ ಬೇಂಟೆ ಸವಾರಿ ಸುದೆಟ್ಟು ಜಳಕ ಅಟ್ಟಣೆ ಆದಿತ್ತಂಡು. ದೇವರನ ಉಚ್ಚಯ ಮೂರ್ತಿನ ಪಲ್ಲಂಕಡು ಕುಲ್ಲಾದ ದೇವಸ್ಥಾನದ ಮೆರವಣಿಗೆ ಬಿದ್ದಾಡಂಡು. ಬೇಂಟೆ ಸವಾರಿಯಾದ ಶಾಂಭವಿ ಸುದೆ ಬರಿಟ್ಟು ಜಳಕ ಆದ ಇಸೇಸ ಪೂಜೆ ಬಿಂದು ಮಾಧವ ದೇವರಿಗೆ ಅಭಿಷೇಕ ಬಕ ಸಾನ್ನಿಧ್ಯ ಹೋಮ ನಡಪಾಯರು. ಮಧ್ಯಾಹ್ನ ದೇವರಿಗೆ ಮಹಾ ನೈವೇದ್ಯ ಸಮರ್ಪಣೆ ಮಲ್ತದ ಮಂಗಳಾರತಿ ಪತ್ಯರು. ಮುಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಲದ ಗುರುಕಾರ್ಯರ್ವಕ ಸದಸ್ಯರು ಊರು ಪರವೂರ್ಲಿನ ಭಕ್ತರು ಪಾಲ್ಗೊಂಡಿರು.
ರಾಮ್ ಶೆಟ್ಟಿ ನಿರ್ದೇಶನದ ರೋಷನ್ ವೇಗಸ್ ತಯಾರು ಮಲ್ತಿನ ಏರೆಗಾವಿಯ ಕಿರಿಕಿರಿ ತುಳು ಸಿನಿಮಾ ಡಿಸೆಂಬರ್ 24 ಬಿಡುಗಡೆ ಆಪುಂಡು. ಬುಧವಾರ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಿನಿಮಾದ ಆಕ್ಷನ್ ಟೀಸರ್ ಬಿಡುಗಡೆ ಮಲ್ತಿರು. ವೇಗಸ್ ಫಿಲಮ್ಸ್ ಗುರ್ತಮೊರೆಡ್ ತಯಾರಾಯಿನ ಪುದರ್ ಪೊಯ್ ಹಿರಿಯ ಸಾಸ ನಿರ್ದೇಶಕರ ರಾಮ್ ಶೆಟ್ಟಿಯು ನಿರ್ದೇಶನದ ರೋಷನ್ ವೇಗಸ್ ತಯಾರು ಮಲ್ತಿನ ಏರೆಗಾವಿಯ ಕಿರಿಕಿರಿ ತುಳು ಸಿನಿಮಾ ಡಿಸೆಂಬರ್ 24 ಕರಾವಳಿ ಜಿಲ್ಲೆಲೆಡ್ ಪ್ರದರ್ಶನ ಶುರು ಮಾಡ್ಕೊಂಡು ಕುಡ್ಲಡ್ ರಮಾಕಾಂತಿ, ಬಿಗ್ ಸಿನಿಮಾಸ್, PVR, ಸಿನಿಪೊಲೀಸ್, ಒಡಿಪುಡು ಕಲ್ಪನಾ, ಕಾರ್ಲಡ್ ರಾಧಿಕಾ, ಮಣಿಪಾಲಡು ಭಾರತ್ ಮಾಲ್, ಬೆಳ್ತಂಗಡಿಡು ಭಾರತ್ ಸಿನಿಮಾ ಮಂದಿರಡು ಏರೆಗಾವಿ ಕಿರಿಕಿರಿ ಬಿಡುಗಡೆ ಆಯ್ರುಂಡು. ಈ ಸಿನಿಮಾಗೂ 40 ದಿನ ಶೂಟಿಂಗ್ ನಡೆದಿದ್ದದು ಸಿನಿಮಾ ತುಯರೆ ಮಾತೆರ್ಲ ಕಾತೊಂದುಲ್ಲೇರ. ಬುಧವಾರ ಮಧ್ಯಾಹ್ನ ಸಿನಿಮಾದ ಆಕ್ಷನ್ ಟೀಸರ್ ಬಿಡುಗಡೆ ಆಂಡ್ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಟೀಸರ್ ಬಿಡುಗಡೆ ಮಲ್ತೇರ. ವೇಗಸ್ ಫಿಲಮ್ಸ್ ಯೂಟ್ಯೂಬ್ಡು ಆಕ್ಷನ್ ಟೀಸರ್ ಬಿಡುಗಡೆ ಆದಿತ್ತದು ಸಿನಿಮಾ ಅಭಿಮಾನ್ಯನ ಸಹಾಯ ಸಹಕಾರ ಅಗತ್ಯ ಅಂದು ಸಿನಿಮಾ ತಯಾರು ಮಲ್ತಿನ ರೋಷನ್ ವೇಗಸ್ ಕೆನೊಂದಿರು. ಮಂಗಳೂರು ಮೂಲದ ರೋಷನ್ ವೇಗಸ್ ಅನ್ನುವಂಥವ್ರು ನಿರ್ಮಾಣ ಮಾಡಿ ಏರೆಗಾವುಯೇ ಕಿರಿಕಿರಿ ಅನ್ನುವಂಥ ಒಂದು ತುಳು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ನಿರ್ದೇಶಕರು ರಾಮ್ ಶೆಟ್ಟಿ ಅನ್ನುವಂಥವ್ರು ಎಲ್ಲ ಸ್ಥಳೀಯ ಕಲಾವಿದರನ್ನು, ಸ್ಥಳೀಯ ತಂತ್ರಜ್ಞರನ್ನು ಹಾಕ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಒಂದು ಆ್ಯಕ್ಷನ್ ಮೂವಿ ಪ್ಲಸ್ ಕಾಮಿಡಿ, ಭಾಳ ಒಂದು ತುಳು ಚಿತ್ರ ಐಡಿಯಲಿ ಯಾವ ರೀತಿ ಇರುತ್ತೆ ಆ ಥರ ಮಾಡಿದ್ದಾರೆ. ಅದರದ್ದು ಮೇಕಿಂಗು ಮತ್ತು ಕ್ವಾಲಿಟಿ ಎಲ್ಲ ತುಂಬ ಉತ್ಕೃಷ್ಟವಾಗಿದೆ. ಇವರ ಒಂದು ಚಿತ್ರ ಡಿಸೆಂಬರ್ 24ಕ್ಕೆ ರಿಲೀಸ್ ಆಗ್ತಾಯಿದೆ. ಯಶಸ್ವಿಯಾಗಲಿ, ಇನ್ನೂ 10 ಚಿತ್ರಗಳನ್ನು ಮಾಡಲಿಕ್ಕೆ ಇವರಿಗೆ ಸ್ಫೂರ್ತಿಯಾಗಲಿ. ತುಳು ಚಿತ್ರಗಳನ್ನು ನೋಡುವಂಥ ಪ್ರತಿಯೊಬ್ಬರು ವೀಕ್ಷಕರು ಈ ಸಿನಿಮಾವನ್ನು ಬಂದು ವೀಕ್ಷಿಸಿ ಮತ್ತು ಯುವ ಪ್ರತಿಭೆಗಳಿಗೆ ಮತ್ತು ಯುವ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೆಂಬಲ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಒಡಿಪು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕೇರಳದ ಕಾಸರಗೋಡುಗು ಕರೆಂಟ್ ಸಾಗವನ ಲೈನ್ ಬೊಕ್ಕ ಟವರ್ ಕಟ್ಟುನ ಬಗಿಟ್ ಊರುದ ಜನಪ್ರತಿನಿಧಿಲೆನ್ನು ಬೊಕ್ಕ ಭೂಮಿ ಕಳೆವನ್ಯರೆ ಉಪ್ಪುನ ರೈತರನ ವಿಶ್ವಾಸಗು ದೆತೊನ ಬಗೆಟ್ ಬಂಟ್ವಾಳ ಶಾಸಕರ ರಾಜೇಶ್ ನಾಯಕ್ ಬೆಳಗಾವಿ ಅಧಿವೇಶನಡು ಪಾತಿರ್ದು ಸರ್ಕಾರದ ಗುಮನೋಕನದಿರು. ಒಡಿಪು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕೇರಳದ ಕಾಸರಗೋಡುಗು ಕರೆಂಟ್ ಸಾಗವನ ಲೈನ್ ಬೊಕ್ಕ ಟವರ್ ಕಟ್ಟುನ ಬಗಿಟ್ಟು ಊರುದ ಜನಪ್ರತಿನಿಧಿಲೆನ್ ಬೊಕ್ಕ ಭೂಮಿ ಕಳೆವನ್ಯರೆ ಉಪ್ಪುನ ರೈತರೇನು ವಿಶ್ವಾಸಗು ದೆತೊನೊಂದಿನ ಬಗೆಟ್ ಬಂಟ್ವಾಳ ಶಾಸಕರ ರಾಜೇಶ್ ನಾಯಕ್ ಬೆಳಗಾವಿ ಅಧಿವೇಶನಡು ಪಾತಿರ್ದು ಸರ್ಕಾರದ ಗುಮನವೈತೇರು. ಈ ಯೋಜನೆ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ, ಕುಡ್ಲ, ಬೆದ್ರ ಬೊಕ್ಕ ಮುಲ್ಕಿ ತಾಲೂಕ್ಲೆನ 20 ಗ್ರಾಮಲೆಡ್ ರೈತರು ಸಮಸ್ಯೆ ಎದುರಿಸೊಂದಿತ್ತದು ರಾಜ್ಯ ಸರ್ಕಾರ ಉತ್ತರ ಕೊರಡೊಂದು ಒತ್ತಾಯ ಮಲ್ತೇರು. ಇದಕ್ಕೆ ಜವಾಬು ಕೊರ್ನ ಇಂಧನ ಮಂತ್ರಿ ವಿ ಸುನಿಲ್ ಕುಮಾರ್ ಇತ್ತದ ಮಟ್ಟಗ ಯೋಜನೆದ ಕಾರ್ಯವಂತಾಯರೆ ಜಿಲ್ಲಾಧಿಕಾರಿಯರಿಗೆ ಸೂಚನೆ ಕೊಡ್ತಿತ್ತದ ಅಧಿವೇಶನ ಮುಗಿನೆಡ್ದು ಬೊಕ್ಕ ಜನ ಪ್ರತಿನಿಧಿಲನ ಬೊಕ್ಕ ರೈತರನ ಸಭೆ ಲೆಪ್ಪೊಂದೊಂದು ಪಂಡೇರು. ಇದರಿಂದ ಸುಮಾರು 52 ಮೀಟರ್ ಅಂದ್ರೆ 26 ಮೀಟರ್ ಪಕ್ಕದಲ್ಲಿ ಅದರ ಕಾರಿಡಾರ್ ಕೂಡ ಹೋಗ್ತಾ ಇದೆ. ಅದರಿಂದ ರೈತರಿಗೆ ಹೆಚ್ಚಿನ ಪರಿಹಾರ ಅನ್ನು ಕೊಡಬೇಕು ಅಂತ. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ಹಿಡುವಳಿದಾರರು ಅಲ್ಲ, ಸರ್ಕಾರ ಉತ್ತರ ಕೊಟ್ಟಿದೆ, ಅದು ಕರ್ನಾಟಕ ಸರ್ಕಾರದ ವ್ಯಾಪ್ತಿದಿಲ್ಲ ಅಂತ ಹೇಳಿದ್ದಾರೆ. ಆ ವಿಷಯದಲ್ಲಿ ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಸರ್, ಈಗ ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸ್ಟೆರ್ಲೈಟ್ ಗ್ರಿಡ್ ಕಂಪನಿಗೆ ಇದನ್ನು ಟೆಂಡರ್ ಮುಖಾಂತರ ಕೊಟ್ಟಿದ್ದೇವೆ ಅಂತ. ಇದರ ಪರಿಹಾರವನ್ನ ಇದನ್ನು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಬೇಕು, ಭರಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವವರಿದ್ದಾರೆ. ಅದರಿಂದ ಖಂಡಿತವಾಗ್ಲೂ ಇಲ್ಲದ್ರೆ ಬಹಳಷ್ಟು ನೂರಾರು ರೈತ ಕುಟುಂಬಗಳು ಬೀದಿಯಲ್ಲಿ ಬೀಳುವ ಪರಿಸ್ಥಿತಿ ಬರ್ತದೆ. ನಮ್ಮಲ್ಲೆಲ್ಲ ಸಣ್ಣ ಹೋಲ್ಡಿಂಗ್ಸ್, ಅವರಿಗೆ 52 ಮೀಟರ್ ಆ ಕಡೆ ಈ ಕಡೆ ಯಾವುದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಿ ಹೋಗುದು? ಕೇಳೋಣ ಈಗ ಸಚಿವರು. ಮಾನ್ಯ ಅಧ್ಯಕ್ಷರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಕೇಂದ್ರ ಸರ್ಕಾರದ 400 kV ಸ್ಟೇಷನ್ಗಿನ ಲೈನ್ಗಳು ಹೋಗ್ತಾ ಇದೆ. ನೀತಿ ಸಂಹಿತೆಗಳಿದ್ದಿದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನು ನನ್ನ ಕೈಲಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ.
ಈ ಅಧಿವೇಶನ ಮುಗಿದ ಕೂಡಲೇ 2 ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಆ ಭಾಗದ ರೈತರನ್ನ ಕರೆದು ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಕೆಲಸಗಳನ್ನ ಸ್ವಲ್ಪ ಸ್ಥಗಿತಗೊಳಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ತಕ್ಷಣ ಅವರೆಲ್ಲರನ್ನು ಕರೆದು ರೈತರಿಗೆ ಹೆಚ್ಚಿನ ಪರಿಹಾರವನ್ನು ಕೊಟ್ಟು ಯಾವ ರೀತಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂತ ಸಭೆಯನ್ನ ಅಧಿವೇಶನ ಮುಗಿದ ಕೂಡಲೇ ತಕ್ಷಣದಲ್ಲಿ ಮಾಡ್ತೇನೆ. ಇತ್ತ ಕುಡರಿನಿತ ಮಾಲ ಸುದ್ದಿಲು ಉಬಾರ್ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡುಪಾಯಿನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರ ನಿಮಿತ್ತ ಪೊಲೀಸರ ಲಾಠಿ ಚಾರ್ಜ್ ಪೊಲೀಸ್ ದೌರ್ಜನ್ಯಗೂ ಭಾರಿ ವಿರೋಧ ಮಲ್ಪುವ ಸುದ್ದಿ ಕೊಟ್ಟೋಡು ಪಿಎಫ್ಐ ಜಿಲ್ಲಾ ಸಮಿತಿ. ಸಿದ್ದರಾಮಯ್ಯನ ನಾಲೈಗ್ ಲಂಗ್ ಲಗಾಮ್ ಸಂಸ್ಕಾರ ಇಜ್ಜಿ ಆರ್ ಶ್ಯಾಮಪ್ರಸಾದ್ ಮುಖರ್ಜಿಯರ್ನ ಬಗೆಟ್ ಬೂಕುವಾದಡ್ ಒಡಿಪು ಅಜ್ಜರ ಕಾಡಡ್ ಬಿಜೆಪಿ ಶಕ್ತಿ ಕೇಂದ್ರದ ಸಭೆಟ್ ಬಿಎಲ್ ಸಂತೋಷ್. ಕುಡ್ಲ ಕಂಕನಾಡಿ ಬ್ರಹ್ಮ ವೈದರ್ಕಳ ಗರುಡಿಡ್ ಜಾರ್ದೆ ಸಂಕ್ರಾಂತಿಗ್ 3ನೇ ವರ್ಷದ ಮಡಸ್ಥಾನ ಸೇವೆ ಮೂಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಮುಕ್ಕೋಟಿ ದ್ವಾದಶಿ ಜಾರ್ದೆ ಸಂಕ್ರಾಂತಿದ ಆಚರಣೆ. ಏರೆಗಾವಿಯ ಕಿರಿಕಿರಿ ಕುಡ್ಲಡ್ ರಾಮ್ ಶೆಟ್ಟಿ ನಿರ್ದೇಶನಡು ರೋಷನ್ ವೇಗಸ್ ತಯಾರು ಮಂತಿನ ಸಿನಿಮಾದ ಆಕ್ಷನ್ ಟೀಸರ್ ಬಿಡುಗಡೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.